ರಾಜ್ಯ ಸರ್ಕಾರ ಗುರುವಾರ ಪ್ರಕಟಿಸಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಮೀಸಲಾತಿ ಗೊಂದಲದಲ್ಲಿದೆ. ತಾಂತ್ರಿಕ ಕಾರಣದಿಂದ ಈ ಮೀಸಲಾತಿ ಮಹಾನಗರ ಪಾಲಿಕೆಯ ಈ ಅವಧಿಗೆ ಅನ್ವಯ ಆಗೋದಿಲ್ಲ ಎನ್ನುವ ಮಾಹಿತಿ ಕೂಡ ಇದೆ. ಇದರಿಂದ ಈ ಹಿಂದೆ ಮೈತ್ರಿ ಸರ್ಕಾರ ಪ್ರಕಟಿಸಿದ ಮೀಸಲು ಪ್ರಕಾರ ಮೇಯರ್ ಉಪಮೇಯರ್ ಆಯ್ಕೆ ನಡೆಯುವ ಸಾಧ್ಯತೆಗಳಿವೆ. 11 ನಗರ ಪಾಲಿಕೆಗಳ 22ನೇ ಅವಧಿಯ ಮೇಯರ್ ಉಪಮೇಯರ್ ಮೀಸಲು ಪ್ರಕಟಗೊಂಡಿದ್ದು, ಇದರಲ್ಲಿ ಮಂಗಳೂರು ಮೇಯರ್ ಸಾಮಾನ್ಯ ಹಾಗೂ ಉಪಮೇಯರ್ ಸಾಮಾನ್ಯ ಮಹಿಳೆ ಮೀಸಲು ಹೊಂದಿತು. ಆದರೆ ರಾಜ್ಯದ ಉಳಿದ ಪಾಲಿಕೆಗಳಿಗೆ ಈ ವರ್ಷ 22ನೇ ಅವಧಿಯಾಗಿದ್ರು. ಮಹಾನಗರ ಪಾಲಿಕೆ ಮಾತ್ರ 21ನೇ ಅವಧಿಯಾಗಿದೆ. ಮಹಾನಗರ ಪಾಲಿಕೆಯಲ್ಲಿ ಕಳೆದ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆದ ಪ್ರಾರಂಭದಲ್ಲಿ ಮೇಯರ್ ಉಪಮೇಯರ್ ಮೀಸಲಾತಿ ಬಗ್ಗೆ ಸರ್ಕಾರ ಪ್ರಕಟಿಸಿದ ಮೀಸಲು ಪ್ರಶ್ನಿಸಿ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ರಿಂದ 1 ವರ್ಷ ಮೇಯರ್ ಉಪಮೇಯರ್ ಸ್ಥಾನವ ಖಾಲಿಯಾಗಿತ್ತು. ಸರ್ಕಾರ ಈಗ ಪ್ರಕಟಿಸಿರುವಂತಹ ಮೀಸಲಾತಿ ಮಹಾನಗರ ಪಾಲಿಕೆಗೆ ಮುಂದಿನ ವರ್ಷ ಅನ್ವಯವಾಗಲಿದೆ. ಹಿಂದಿನ ಮೀಸಲು ಪ್ರಕಾರ ಮೇಯರ್ ಆಯ್ಕೆ ನಡೆದರೆ ದಿವಾಕರ್ ಪಾಂಡೇಶ್ವರ್ ಅಥವಾ ಜಯನಂದ್ ಅಂಚನ್ ಅವಕಾಶ ಪಡೆಯಲಿದ್ದಾರೆ. ಸಾಮಾನ್ಯ ಮೀಸಲು ಜಾರಿಗೆ ಬಂದರೆ ಪ್ರೇಮಾನಂದ ಶೆಟ್ಟಿ ಅವರಿಗೆ ಅವಕಾಶ ದೊರೆಯಲಿದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಮೈತ್ರಿ ಸರ್ಕಾರ ಪ್ರಕಟಿಸಿದ ಮೀಸಲು 50%ಕ್ಕಿಂತ ಹೆಚ್ಚು ಪಾಲಿಕೆಯಲ್ಲಿ ಜಾರಿಗೊಂಡು ಆಯ್ಕೆ ಪ್ರಕ್ರಿಯೆ ನಡೆದ ಕಾರಣ ಇನ್ನು ಮಂಗಳೂರು ಪಾಲಿಕೆಗೆ ಮಾತ್ರ ಬದಲಾವಣೆ ಮಾಡಲು ಕಾನೂನು ತೊಡಕು ಎದುರಾಗಬಹುದು. ಹಾಗಾಗಿ ಮೀಸಲು ಬದಲಾವಣೆ ಮಾಡದಿರಲು ಸರ್ಕಾರ ನಿರ್ಧರಿಸಿದೆ ಎನ್ನಲಾಗಿದೆ. ಆದಾಗ್ಯೂ ಈ ಬಗ್ಗೆ ಪಕ್ಷದ ಪ್ರಮುಖರು ಚರ್ಚಿಸಿ 1-2 ದಿನಗಳಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ.